ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ಇವತ್ತು ಕೂಡ ಪ್ರಾಮಿಸ್ ಮಾಡ್ಕೊಂಡು ಬಂದಿದ್ದೀವಿ ಹೊಸ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ. ಸೊ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ದಾಕ್ಷಾಯಿಣಿಯವರು. ಇವನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಇವತ್ತು ನಮಗೆ ಯಾವ ರುಚಿಕರವಾದಂಥ ಅಡುಗೆ ಹೇಳ್ಕೊಡ್ತಿದ್ದೀರಿ? ಮಾದ್ಲಿ, ಕಡಲೆಬೇಳೆ ಮಾದ್ಲಿ ಮತ್ತು ಕಡಲೆಬೇಳೆ ಮಾದ್ಲಿ. ಹಾಗಂದ್ರೆ ಅದನ್ನು ಕಡಲೆಬೇಳೆಯನ್ನು ಬೇಯಿಸಿ ಹುಡಿ ಮಾಡಿ, ಅದಕ್ಕೆ ಸಕ್ಕರೆ ಹುಡಿ ಮಾಡಿ, ಅದೆಲ್ಲ ಪ್ರೋಸೆಸ್ ಅಲ್ಲ ಹೇಳ್ಬೇಕು. ಮಾದ್ಲಿ ಅಂದ್ರೆ ಏನು ಅಂತ ಅಂದ್ರೆ, ಇದು ಬ್ರೇಕ್ಫಾಸ್ಟ್ ರೆಸಿಪಿನ ಸಂಜೆ ಊಟಕ್ಕೆ ಮಾಡುವಂತದ್ದು. ಇದು ಎಲ್ಲಿದ್ದು? ಉತ್ತರ ಕರ್ನಾಟಕದ್ದು. ಓ ಓಕೆ. ಮಾದ್ಲಿ. ಆಮೇಲೆ ಮತ್ತೆ ಎಲ್ಲ ಕಾಳು ಮಿಕ್ಸ್ ಮಾಡಿ ವಡೆ ಮಾಡೋದು, ನೆನೆಸಿದ್ದು ವಡೆ. ವಡೆ. ಸೊ ಎರಡು ಕೂಡ ಊಟಕ್ಕೆ ಬೇಗ ಬೇಗ ರೆಡಿ ಮಾಡ್ಕೊಡಿ, ಊಟ ಮಾಡೋಣ. ಓಕೆ, ಬನ್ನಿ ಕಿಚನ್ಗೆ. ಎಸ್ ಮೇಡಮ್, ಫಸ್ಟ್ ಈಗ ಹೇಗೆ ಶುರು ಮಾಡೋದು? ಏನು ಕಡಲೆಬೇಳೆ ಮಾದ್ಲಿ ಮಾಡೋದು. ಕಡಲೆಬೇಳೆಯನ್ನು ಕುಕ್ಕರ್ ಅಲ್ಲಿ 2 ವಿಷಲ್. ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ. ಮೊದ್ಲಿ ಬರ ಅಂತ ಹೇಳಿದಾಗಿದೆ. ಸೊ ಇದು ಸ್ವೀಟ್ ಡಿಶ್ ಕಾಣುತ್ತೆ ಅಲ್ವಾ? ಹೌದೌದು, ಸ್ವೀಟ್. ಹೇಗೆ ಶುರು ಮಾಡೋದು? ಕಡಲೆಬೇಳೆಯನ್ನು ಬೇಯಿಸುದು ಮೊದಲು. ಸರಿ. ಸೊ ಗ್ಯಾಸ್ ತುಂಬಾ ಬೇಯಬಾರ್ದು, ಇದು ಹದವಾಗಿ ಬೇಯಬೇಕು. ಓಕೆ. ನೀರು ಹಾಕ್ಬೇಕು ಮೇಡಮ್. ನೋಡ್ಕೊಳ್ಳಿ. ಸಾಕು ಸಾಕು. ಇದು 1 ಕಪ್ ಕಡಲೆಬೇಳೆಯನ್ನು ಹಾಕಬೇಕು. ಕಡಲೆಬೇಳೆ ನೆನೆಸ್ಕೊಳ್ಬೇಕು ಅಂತ ಏನಿಲ್ಲ, ಹಾಗೆ ಡೈರೆಕ್ಟ್. ಇದು ಸಾಧಾರಣ ಒಂದು ಎಷ್ಟು ವಿಸಿಲ್ ಬರುತ್ತೆ? 2 ವಿಸಿಲ್ ಆದ್ರೆ ಸಾಕಾಗ. ಅಂದ್ರೆ ಪೂರ್ತಿ ಬೇಯಾಗೂ ಇಲ್ಲ, ಸ್ವಲ್ಪ ಬೇಯಬೇಕಷ್ಟೇ. ಇದು ನೋಡ್ತಾ ಇರುವ ಸಕ್ಕರೆ ಎಲ್ಲ ಇದೆ. ಸ್ವೀಟ್ ಡಿಶ್. ಇದು ಯಾವ್ದು? ಏನಾದ್ರು ಹಬ್ಬ ಹರಿದಿನಕ್ಕೆ ಅಂತ? ಮಕರ ಸಂಕ್ರಮಣಕ್ಕೆ ಗೋಧಿ ಮಾದ್ಲಿ ಮತ್ತೆ ಕಡಲೆಬೇಳೆ ಮಾದ್ಲಿ ಅಂತ ಮಾಡ್ತಾರೆ. ಯಾವ್ದು ಈಸಿ? ಕಡಲೆಬೇಳೆ ಮಾದ್ಲಿ ಆದ್ರೆ ಬೇಗ ಆಗ್ತದೆ. ಗೋಧಿ ಮಾದ್ಲಿ ಆದ್ರೆ ಅದನ್ನು ಪುನಃ ಲಾಟಿಸ್ಬೇಕು, ಮತ್ತೆ ಪುನಃ ಹುಡಿ ಮಾಡ್ಬೇಕು, ಅದೆಲ್ಲ ಕಷ್ಟ ಆಗ್ತದೆ ಅಂತ ಕಡಲೆಬೇಳೆ ಮಾದ್ಲಿ. ಸರಿ, ಈಗ ಸುಲಭ ವಿಧಾನದ್ದು ತಗೊಂಡಿದ್ದೀರಿ, ಕಡಲೆಬೇಳೆ ಮಾದ್ಲಿ. ಸೊ ಇದು ಅವತ್ತವತ್ತೆ ತಿಂದು ಮುಗಿಸಿ? ಇಲ್ಲ, 1 ತಿಂಗಳಾದ್ರೂ ಇಡ್ಬೋದು. ಹೌದಾ? ಸೊ ಇದು ಯಾವ ಟೈಪ್ ಬರುತ್ತೆ ಅಂತಾನೆ ನನಗೆ ಊಹಿಸೋದಕ್ಕೆ ಆಗ್ತಾ ಇಲ್ಲ. ಸೊ ತೀರಾ ಡಿಫ್ರೆಂಟ್. ಸೊ ನೋಡೋಣ. ಆಯ್ತು. ಸೊ ಇದು ಸಾಕಲ್ಲ? ಸಾಕು. ಎಸ್. ಸೊ ಎಲ್ಲದರ ವೇಪರ್ ಅಂದ್ರೆ ಇದು ಅದಕ್ಕೋಸ್ಕರವೇ ಸ್ವಲ್ಪವೇ ನೀರು ಹಾಕಬೇಕು. ಸೊ ಇದಿನ್ನು ತಣ್ಣಗಾದ್ಮೇಲೆನೆ ಎಲ್ಲ ಕೆಲಸವೋ ಹೇಗೆ? ಇಲ್ಲ, ಈಗ ಅದು ನೀರು ತೆಗೆದು ಅದನ್ನು ಮತ್ತೆ ಆರಬೇಕು, ತಣ್ಣಗಾಗಿ ಮತ್ತೆ ಹುರಿಬೇಕು ಅದನ್ನು. ಓಕೆ ಓಕೆ. ಸ್ವಲ್ಪ ಸ್ಟೀಮ್ ಬಿಟ್ಟ ನಂತರ ಅದನ್ನ ಸೋಸ್ಕೊಳ್ಳೋದಕ್ಕಿದೆ. ವಿಷಲ್ ತೆಗಿಲಿಕ್ಕೆ ಬರ್ಬೇಕಲ್ಲ, ಹಾಗೆ.
ಇದು ನೀವು ಸಂಕ್ರಾಂತಿಗೆ ಅಂತ ಹೇಳಿದ್ರಿ. ಸಂಕ್ರಾಂತಿಗೆ ಅಂದ್ರೆ ಈ ದೇವರಿಗೆ ಇದು ಅರ್ಪಿಸಿ ಮಾಡುವಂತದ್ದು ಊಟದ ಜೊತೆಗೆ ಎಲ್ಲ ಬಡಿಸುವ ದೇವರಿಗೆ ಅರ್ಪಿಸ್ತೇವೆ. ಪ್ರಸಾದ ರೂಪದಲ್ಲಿ ಮಾಡ್ತೀರಿ. ಬೇಗ ಸ್ಟೀಮ್ ಬಿಟ್ಬಿಡ್ತು. ಚಿಕ್ಕ ಕುಕ್ಕರ್ ಆದ್ರೆ ಬೇಗ ಸ್ಟೀಮ್ ಬಿಡುತ್ತೆ. ಇಷ್ಟೇ ಬೇಯಬೇಕದು. ಇಷ್ಟೇ ಬೇಯಬೇಕು. ಹೌದು, ಇಷ್ಟೇ ಬೇಯಬೇಕು, ತುಂಬಾ ಬೇಯಬಾರ್ದದು. ಇಷ್ಟೇ ಬೇಯಬೇಕು. ಕರೆಕ್ಟ್ ಹದವಾಗಿ ಬೆಂದಿದೆ. ಈಗ ನೀರನ್ನು ತೆಗೆಯುವ. ಹಾಕ್ತೀರಾ? ಇನ್ನು ತಣ್ಣಗಾಗ್ಬೇಕು. ಒಂದು ಪಾತ್ರೆ ತಟ್ಟೆಯಲ್ಲಿ ಹಾಕಿಡುವ. ಒಂದು ಪ್ಲೇಟ್ಗೆ ಹಾಕೊಳ್ಳೋದಾ? ಪ್ಲೇಟಿಗೆ ಹಾಕೊಂಡು ಫ್ಯಾನ್ ಇದೀಗ ತಣ್ಣಗಾಯ್ತಾ? ತಣ್ಣಗಾಗಿದೆ ಮೇಡಮ್. ನೆಕ್ಸ್ಟ್ ಇನ್ನು ಇದನ್ನು ಹುರಿಯುವುದು ಸ್ವಲ್ಪ ಬಾಣಲೆಯಲ್ಲಿ. ಗ್ಯಾಸ್ ಆನ್ ಅಲ್ಲ? ಮಾಡಿ. ಎಣ್ಣೆ ಏನಾದ್ರೂ ಹಾಕೊಳ್ಳೋದು? ಇಲ್ಲ, ಡ್ರೈ. ಇದು ಅಂದ್ರೆ ನೀರ್ ಆವಿ ಆಗೋದಕ್ಕೋಸ್ಕರ ನೀವು ಹುರಿತಾ ಇದ್ದೀರಾ? ಹೌದು, ನೀರೆಲ್ಲ ಹೋಗ್ಬೇಕಲ್ಲ ಅದರಲ್ಲಿ, ನೀರಿನ ಅಂಶ. ಅದಕ್ಕೆ ಹುರಿದು ಇದು ತಣ್ಣಗಾದ್ಮೇಲೆ, ಹುರಿದಿದ್ದು ಸಹ ತಣ್ಣಗಾಗ್ಬೇಕು. ತಣ್ಣಗಾದ್ಮೇಲೆ ಅದನ್ನು ಹುಡಿ ಮಾಡ್ಬೇಕು. ಇದು ಅರ್ಧಂಬರ್ಧ ಬೇಯಿಸಿದ್ ಮಾತ್ರ ನನಗೆ ಇನ್ನೂ ಅದು ಕ್ವಶನ್ ಏನೋ ತಲೆಯಲ್ಲಿ ಹೊಳಿತಾ ಇದೆ. ಏನಪ್ಪ ಯಾಕಿದು ಅರ್ಧ ಬೇಯಿಸಿದಿರಿ? ಬೇರೆ ತುಂಬಾ ಬೇಯಿಸಬಾರ್ದು, ಅಂದ್ರೆ ಅದು ಹುಡಿ ಆಗುದಿಲ್ಲ, ಪೇಸ್ಟ್ ಆಗ್ತದೆ. ತುಂಬಾ ಬೇಯಿಸಿದ್ರೆ ಅದಕ್ಕೆ ಇದು ಹುಡಿ ಆಗ್ಬೇಕಲ್ಲ, ಅದಕ್ಕೆ. ಸಾಕು, ಆಫ್ ಮಾಡುವ. ಸಾಕು, ಇಷ್ಟು ಸಾಕು. ಅದಕ್ಕೆ ಹಾಕೋಣ. ಇದಕ್ಕೆ ಹಾಕೋಣ. ಮತ್ತೆ ಪುನಃ ಬೇಯಿಸ್ಕೊಳ್ಬೇಕಾ? ಇಲ್ಲ ಮೇಡಮ್, ಬೇಯಿಸ್ಕೊಳ್ಳೋದಿಲ್ಲ. ಏನು ಬೇಯಿಸ್ಕೊಳ್ಳೋದಿಲ್ಲ. ಅಂದ್ರೆ ಎಲ್ಲ ಪುಡಿ ಎಲ್ಲ ಮಾಡಿದ ನಂತರ ಬೇಯಿಸ್ಲಿಕ್ಕಿದ್ಯಾ? ಇಲ್ಲ, ಏನಿಲ್ಲ. ಪುಡಿ ಮಾಡೋದು, ಸಕ್ಕರೆ ಸಹ ಪುಡಿ ಮಾಡೋದು, ಏಲಕ್ಕಿ ಹಾಕಿ ಸಕ್ಕರೆ ಪುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡೋದು, ದ್ರಾಕ್ಷಿ ಗೋಡಂಬಿ ಹಾಕಿ. ಇದು ತಣ್ಣಗಾಗುವಷ್ಟರಲ್ಲಿ ಸಕ್ಕರೆ ಪುಡಿ ಮಾಡುವ ಮೇಡಮ್. ಒಂದು ಕಪ್ ಬೇಳೆಗೆ 1 ಕಪ್ ಸಕ್ಕರೆ, 1 ಕಪ್ ಕಡಲೆಬೇಳೆಗೆ ಅದು ಸಮ ಪ್ರಮಾಣದಲ್ಲಿ. ಇದರಲ್ಲೇ ಏಲಕ್ಕಿ ಹಾಕೊಳ್ಳುವ, ಅಂದ್ರೆ ಸರಿ. ಮಾಡಕ್ ಬೇರೆ ಬೌಲ್ ತಗೊಳ್ಳುವ. ಬೇರೆ ಬೌಲ್ ಬೇಕಾ? ಹೌದು. ಈಗ ಅಂದಾಜಾಗ್ತಾ ಇದೆ. ಈ ಎಳ್ಳು ಎಲ್ಲ ಬೀರ್ತಾರಲ್ಲ ಆ ಟೈಮಲ್ಲಿ ಒಂದು ಪ್ಯಾಕೆಟಲ್ಲಿ ಕೊಡ್ತಾರಲ್ಲ, ಇದು? ಹೌದು. ಅದಕ್ಕೆ ಮಾದ್ಲಿ ಅಂತ ಹೇಳ್ತಾರೆ. ನಾವು ತಿಂತಾ ಇದ್ವಿ ಅಷ್ಟೇ, ಅದ್ರ ಹೆಸರೇನು ಅದೆಲ್ಲ ನಮ್ಗೆ ಗೊತ್ತಿರ್ಲಿಲ್ಲ. ಈಗ ತಣ್ಣಗಾಗಿದೆ ಮೇಡಮ್, ಇದನ್ನು ಸಹ ಹಾಕುವ. ಸೊ ಅದು ಮಾತ್ರ ತುಂಬಾ ಟೇಸ್ಟಿ ಇರುತ್ತೆ. ನಾನು ಯಾವಾಗ ಬರೀ ಕಡಲೆಬೇಳೆ ಮತ್ತೆ ಸಕ್ಕರೆ ಹಾಗೆ ಪುಡಿ ಮಾಡ್ತಾರೆ ಅನ್ಕೊಂಡಿದ್ದೆ. ಅದು ಹುರಿಗಡ್ಲೆ ಪುಡಿ ಮಾಡ್ತಾರ ಅಂತ ಎಣಿಸಿದ್ರೆ? ಹುರಿಗಡ್ಲೆ ಪುಡಿ ತರನೇ ಅದು ಟೇಸ್ಟ್ ಬರ್ತಾ ಇತ್ತು. ಸೊ ಈ ರೀತಿ ಹಾಗಾದ್ರೆ ಈ ಎಳ್ಳೆಲ್ಲ ಬೀರುವಾಗ ಸಕ್ಕರೆ ಹಚ್ಚು, ಎಳ್ಳು ಇದನ್ನೆಲ್ಲ ಕೊಟ್ಟು ಅದ್ರ ಜೊತೆಗೆ ಒಂದು ಚಿಕ್ಕ ಪಟ್ನ ಇದಿರುತ್ತೆ. ನಾವೆಲ್ಲ ಫಸ್ಟ್ ಹೋಗಿ ಈ ಸಕ್ಕರೆ ಹಚ್ಚಿ ತಗೊಳ್ತೀವಿ, ಆಮೇಲೆ ಇದನ್ನ ಸ್ವೀಟ್ ಇದನ್ನ ತಗೊಂಡು ಇದು ಒಂಥರ ಹಾಗೆ ಪುಡಿ ಬಾಯಿಗೆ ಹಾಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಬೇರೆ ಬೇರೆ ಮನೆಯಿಂದ ತಂದವರು ಕೊಟ್ಟಾಗ ಎಲ್ಲ ಒಂದೊಂದೇ ಪ್ಯಾಕೆಟ್ ಇಟ್ಕೊಳ್ಳೋದು, ಸ್ಕೂಲ್ಗೆ ಹೋಗೋ ಪಾಕೆಟ್ ಅಲ್ಲಿ ಇಟ್ಕೊಂಡು ಒಂದೊಂದೇ ತೆಗ್ದು ಹಾಕೊಳ್ತಾ ಇದ್ವಿ.
ಈಗ ಗೊತ್ತಾಯ್ತು ನನಗಿದು ಯಾವುದು ನೆನಪಿಗೆ ಬಂತು. ಬಟ್ ಹೆಸರು ಗೊತ್ತಿರಲಿಲ್ಲ. ಸೊ ಆವಾಗಂತೂ ಅದ್ರ ಹೆಸರು ಕೇಳ್ತಾನೂ ಇರಲಿಲ್ಲ. ಸೊ ನುಣ್ಣಗೆ ಪುಡಿ ಆಗಿ ನುಣ್ಣಗೆ ಸಾಕು. ಇದಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡ್ಬೇಕು ಮೇಡಮ್. ದ್ರಾಕ್ಷಿ ಗೋಡಂಬಿ ಹಾಕಬೇಕು. ಹಾಕುವ ಹಾಕಿ ಬಿಂದಾಸಾಗ ಹಾಕಿ. ದ್ರಾಕ್ಷಿ ಗೋಡಂಬಿ ತುಂಬಾ ಟೇಸ್ಟಿ ಅನ್ಸುತ್ತೆ. ಇದನ್ನೇನು ಹುರ್ಕೊಳ್ಳೋಂಗಿಲ್ವಾ? ಇಲ್ಲ ಹಸಿದೆ ಹಾಗೆ ಹಸಿ. ಇದು ಬೇಕಿದ್ರೆ ಮಾತ್ರ ಹಾಕೊಳ್ಳೋದಾ? ಇಲ್ಲ ಹಾಕ್ಲೇಬೇಕು ಟೇಸ್ಟ್ ಕೊಡ್ತದೆ. ಮಿಕ್ಸ್ ಮಾಡ್ಬೇಕು ಇದನ್ನು. ತಕ್ಷಣ ಹೀಗೆ ಇದು ಅನ್ನಿಸ್ತದೆ ಇದು. ಮತ್ತೆ ಆರಿ ತಣ್ಣಗಾದ್ಮೇಲೆ ಡ್ರೈ ಆಗ್ತದೆ. ಈಗ ಸಂಕ್ರಾಂತಿ ಎಲ್ಲ ಇದೆ ಅಂತ ಹೇಳಿದ್ರೆ ನೀವು ಎಷ್ಟು ದಿನಕ್ಕಿಂತ ಮುಂಚೆ ಮಾಡಿ ಇಟ್ಕೊಂಡು ಬಿಡ್ತೀರಿ? ಒಂದು 2 ದಿನ ಮುಂಚೆ ಮೊದಲೇ ಮಾಡಿ ಇಟ್ಕೊಳ್ತೀರಿ. ಸೊ ಇದೀಗ ರೆಡಿ ಆಗಿದೆ. ಎಸ್, ಕಡಲೆ ಬೇಳೆ ಮಾದ್ಲಿ. ಇದನ್ನ ಯಾವ್ದಾದ್ರು ನಾವು ಕರ್ಜಿಕಾಯಿ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಹೂರಣವಾಗಿ ಕೂಡ ತುಂಬಿಸ್ಕೊಳ್ಬೋದಾ? ಇಲ್ಲ ಅದಕ್ಕೆಲ್ಲ ಬರೋದಿಲ್ಲ. ಚೆನ್ನಾಗಿ ಬರೋಲ್ವಾ? ಬಟ್ ಮಾಡ್ಕೊಳ್ಬಹುದು ಅನ್ಸುತ್ತೆ. ಸರಿ ಆಗೋದಿಲ್ಲ. ಅದು ಹುರಿಗಡ್ಲೆದಾದ್ರೆ ಚೆನ್ನಾಗಿರ್ತದೆ. ಇದು ಕಡಲೆ ಬೇಳೆದಲ್ಲ, ಚೆನ್ನಾಗಿರೋದಿಲ್ಲ. ಸರಿ, ತಗೊಳ್ಳಿ, ಟೇಸ್ಟ್ ಮಾಡಿ ಹೇಳಿ ಮತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ನಾವಂತೂ ಯಾವ್ದ್ರಿಂದ ಯಾವ್ದಕ್ಕಾದ್ರೆ ಏನಾದ್ರು ಮಾಡಕ್ ಆಗತ್ತಾ ಅಂತ ವಿಚಾರ ಮಾಡೋದು ಸುಲಭದಲ್ಲಿ. ಸೊ ಅದೊಂದು ಬೇರೆ ಕೆಲಸ ಆಗ್ಬೇಕಲ್ಲ. ಕರ್ಜಿಕಾಯಿ ಮಾಡುವಾಗ ಮಾಡ್ಕೋಬಹುದಲ್ಲ ಅಂತ. ಸೊ ಕಡಲೆ ಬೇಳೆ ಮಾದ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್. ಹಬ್ಬ ಹರಿದಿನಕ್ಕೆ ಹೆಚ್ಚಾಗಿ ಸಂಕ್ರಾಂತಿಗೆ ತಯಾರಿಸುವಂತ ಇದೊಂದು ಡಿಶ್. ಸೊ ಇದು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕಡಲೆಬೇಳೆ ಮಾದ್ಲಿ ತಯಾರಿಸೋ ವಿಧಾನ. ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ 1 ಕಪ್ ಕಡಲೆಬೇಳೆಯನ್ನು ಹದವಾಗಿ ಬೇಯಿಸಿ ನಂತರ ಸೋಸಿಕೊಂಡು ತಣ್ಣಗಾದ ನಂತರ ಹುರಿಯಿರಿ. ನೀರು ಪೂರ್ತಿಯಾಗಿ ಆವಿಯಾಗುವವರೆಗೂ ಹುರಿದು ತಣ್ಣಗಾದ ನಂತರ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಆ ನಂತರ ಕಡಲೆಬೇಳೆಯ ಸಮ ಪ್ರಮಾಣದಷ್ಟು ಸಕ್ಕರೆ ಹಾಗೂ ಏಲಕ್ಕಿಯನ್ನು ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಬಳಿಕ ಗೋಡಂಬಿ, ದ್ರಾಕ್ಷಿ ಹಾಗೂ ಪುಡಿ ಮಾಡಿದ ಮಿಶ್ರಣವನ್ನು ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಉತ್ತರ ಕರ್ನಾಟಕದ ಸ್ಪೆಷಲ್ ಕಡಲೆಬೇಳೆ ಮಾದ್ಲಿ ರೆಡಿ. ಕಡಲೆಬೇಳೆ ಮಾದ್ಲಿ ಆಯಿತು, ಉತ್ತರ ಕರ್ನಾಟಕ ಸ್ಪೆಷಲ್. ನೆಕ್ಸ್ಟ್ ವಡೆ ಅಂತ ಹೇಳಿದ್ದಾರೆ. ಆಹಾ, ಸಂಜೆಗೆ ಮಧ್ಯಾಹ್ನದ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಸೆಕೆಗಾಲಕ್ಕೆ ಮಧ್ಯಾಹ್ನದ ಊಟಕ್ಕೆ ಬೆಸ್ಟ್. ಸೊ ಮಳೆ ಬರ್ತಾ ಇದ್ದರೆ ಬಿಸಿ ಬಿಸಿ ಟೀ ಜೊತೆಗೆ ಬೆಸ್ಟ್. ಸೊ ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀರು ತಗೊಳ್ಳಿ ಅಂತ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್ ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ಒಂದಂತೂ ಪ್ರಾಮಿಸ್ ಮಾಡಿ ಸೂಪರ್ಬ್ ಆಗಿರುವಂಥ ಸ್ವೀಟ್ ಡಿಶ್ ಮಾಡಿಕೊಟ್ಟಿದ್ದಾರೆ, ಅದು ಕೂಡ ಉತ್ತರ ಕರ್ನಾಟಕ ಸ್ಪೆಷಲ್. ಸೊ ಈಗ ವಡೆ. ಸೊ ಎಲ್ರಿಗೂ ಕೂಡ ಇಷ್ಟ, ಬಟ್ ಯಾವ ವಡೆ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ವಡೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ. ವಡೆ ಅಂದರೆ ಅದರಲ್ಲಿ ಕ್ಯಾಬೇಜ್ ವಡೆ, ಈರುಳ್ಳಿ ವಡೆ, ಏನೇನೋ ಅಕ್ಕಿ ವಡೆ ಎಲ್ಲ ಮಾಡ್ತಾರೆ. ಕಡಲೆಬೇಳೆ ವಡೆ, ಸೊ ನೀವು ತೂತ್ ವಡೆ, ಇನ್ನೊಂದು ಡ್ಯಾಶ್ ವಡೆ ಅದನ್ನು ಮಾಡ್ತಾರೆ. ಸೊ ನೀವು ಯಾವ ವಡೆ ಮಾಡ್ತಿದ್ದೀರಿ? ಎಲ್ಲ ಕಾಳುಗಳನ್ನು ನೆನೆಸಿ ಚೂರು ಅಕ್ಕಿ ಹಾಕ್ಬೇಕು. ಎಲ್ಲಾನು ಒಂದೊಂದು ಮುಷ್ಟಿ. ಏನೆಲ್ಲ ಹಾಕಿದ್ರಿ ನೋಡೋಣ. ನೋಡಿ ಮೇಡಮ್, ಹೀಗೆ. ಸೊ ಹೆಸರು ಬೇಳೆ, ಹೆಸರು ಕಾಳು, ಅಲಸಂದೆ ಕಾಳು,
ಕಡಲೆಕಾಳು, ಕಡಲೆಕಾಳು, ಉದ್ದಿನ ಬೇಳೆ, ಚೂರು ಅಕ್ಕಿ. So, ಇಷ್ಟು ಬಗೆ ಬೇಕು. ಇದನ್ನ 2 ರಿಂದ 3 ಗಂಟೆ ಎಲ್ಲವೂ ಕೂಡ ಎಷ್ಟೆಷ್ಟು ಹಾಕೊಳ್ಬೇಕು? ಒಂದೊಂದು ಮುಷ್ಟಿ. ಹೀಗೆ ಒಂದು ನಮ್ಮ ಹಿಡಿಯಿಂದ ಎಲ್ಲವೂ ಕೂಡ ಒಟ್ಟಿಗೆ ಅದನ್ನ ಹಾಕಿಟ್ಕೊಳ್ಳೋದು, ನೆನೆಸ್ಬೇಕು. ನೆನೆಸಿ ಅದು ನೀರೆಲ್ಲ ತೆಗೆದು ಆಮೇಲೆ ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ನೀರುಳ್ಳಿ, ಕಾಯಿ ಮೆಣಸು ಹಾಕ್ಬೇಕಲ್ವಾ? ಹಾಕ್ಬೇಕು. ಹಾಕಿ ಕಡಿಬೇಕು. ಕಡದು ತಗೊಳ್ಳಿ ಎಲ್ಲ. ನಾನು ಅನ್ಕೊಂಡೆ ನೀವು ಬರೀ ಹಾಗೆ ಹೇಳಿ ಟೇಸ್ಟ್ ನೋಡಿ ಅಂತ ಹೇಳ್ತೀರ. ಸೊ ಹಾಕೊಳ್ಬೇಕು, ರುಬ್ಬೇಕು. ತಗೊಳ್ಳಿ ಕಡಿ. ಮಿಕ್ಸಿ ಮಾಡುವಾಗ ಇಟ್ಕೊಂಡು ಅದ್ರ ನೀರ್ ಪೂರ್ತಿ ಬಸ್ದು ತೆಗಿಬೇಕು. ನೀರ್ ಅಂಶ ಇರಬಾರ್ದು. ಹೀಗೆ ಇದಕ್ಕೆ ನಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಕಾಯಿ ಮೆಣಸು ಹಾಕ್ಬೇಕು. ನಾನು ಇಷ್ಟಕ್ಕೆ 2 ರಿಂದ 4 ಮೆಣಸು ಹಾಕ್ತೇನೆ. ಮತ್ತೆ ಬೆಳ್ಳುಳ್ಳಿ, ಸಣ್ಣದೊಂದು ನೀರುಳ್ಳಿ, ಗ್ಯಾಸ್ ಆಗಬಾರ್ದಲ್ಲ, ಜೀರಿಗೆ ಹಾಕೋದು ಸ್ವಲ್ಪ. 1 ಚಮಚದಷ್ಟು ಬೇಕಾಗುತ್ತಾ? 1 ಚಮಚದಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಮಿಶ್ರ ಕಾಳುಗಳ ಗ್ರೇವಿ ಅಂತೂ ತಿಂದಿದ್ದೀವಿ. ಈಗ ಅದರದ್ದು ವಡೆ ಬೇರೆ. ವಡೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಿಯುವಾಗಲೇ ಹಾಕುವ. ಇದನ್ನು ಮಿಕ್ಸಿ ಮಾಡಿ. ನೀರೇನು ಹಾಕೊಳ್ಳೋಗಿಲ್ಲ. ಅದು ನೀರುಳ್ಳಿದು ಇರ್ತದಲ್ಲ, ನೀರು ಬಿಡ್ತದೆ, ಅಷ್ಟೇ ಸಾಕಾಗ್ತದೆ. ನೈಸ್ ಆಗಬಾರ್ದು, ತರಿಯಾಗಿ. ಹಸಿಮೆಣಸು ಕಟ್ ಮಾಡ್ಕೊಳ್ಳೋದಾ? ಹಾಗೆ ಸಾಕು. ಇರ್ಲಿ, ತೊಂದ್ರೆ. ಸಾಕು ಮೇಡಮ್, ಇಷ್ಟು. ಇದನ್ನು ಇಲ್ಲಿ ಬೌಲಿಗೆ ಹಾಕೊಳ್ಳುವ. ಘಮ ಒಳ್ಳೆ ಬರ್ತಾ ಇದೆ. ಇದಕ್ಕೆ ಹಾಗಾದ್ರೆ ಮೊದಲೇ ಅಕ್ಕಿ ಹಾಕಿರೋದ್ರಿಂದ ಅಂಟಿಗೆ ಏನು ಬೇಕಾಗಿಲ್ಲ. ಉದ್ದಿನ ಬೇಳೆ ಮತ್ತೆ ಅಕ್ಕಿ ಇರ್ತದಲ್ಲ, ಹಾಗಾದ್ರೆ ಇದು ಇಮಿಡಿಯೇಟ್ ಫ್ರೈಯಾ? ವಡೆ ಅಂದ್ರೆ ಡೀಪ್ ಫ್ರೈ. ಹೌದು, ಡೀಪ್ ಫ್ರೈ ಅಲ್ಲ. ಎಣ್ಣೆ ಕಾಯಿಸ್ಲಿಕ್ಕೆ ಇಡು. ಸೊ ನಿಮ್ಗೆ ತಿಳಿದೇ ಇದೆ, ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಎಣ್ಣೆ ಕೂಡ ಕಾದಿದೆ. ಡೈರೆಕ್ಟ್ ಹಾಕೊಳ್ಳೋದಾ? ಡೈರೆಕ್ಟ್ ಹಾಕೊಳ್ಳಿ. ಹೀಗೆ ಕೈಯಲ್ಲಿ ಇದು ಮಾಡಿ. ಈ ಎಲೆ ಊಟ ಎಲ್ಲ ಮಾಡುವಾಗ ಚಿಕ್ಕ ಚಿಕ್ಕ ವಡೆ ಹಾಕ್ತಾರಲ್ಲ, ಚೆನ್ನಾಗಿರ್ತದೆ. ಇದು ಕೆಲವೊಂದು ಹಬ್ಬಕ್ಕೆ ಇಷ್ಟು ಬಗೆದು ಪದಾರ್ಥ ಮಾಡಬೇಕು ಅಂತ ಇರುತ್ತೆ. ಇದ್ರಲ್ಲಿ ಎಲ್ಲ ಕಾಳುಗಳಿದೆ, ಒಂದರಲ್ಲೇ ಮಾಡ್ಕೊಂಡು ಮುಗಿಸ್ಕೋಬಹುದು ಅಲ್ವಾ? ಹೌದು. ಅಂದ್ರೆ ಈಗೆಲ್ಲ ಟೈಮ್ ಸಿಗುದಿಲ್ಲಲ್ಲ, ಕೆಲ್ಸಕ್ಕೆ ಹೋಗ್ತಾರ, ಅದಕ್ಕೆ ಎಲ್ಲ ಒಂದ್ರಲ್ಲಿ ಹಾಕಿ ಮಾಡೋದು. ಅದ್ ನೋಡಿ, ಅದೇ ನೆನ್ಸಿಟ್ಟಿದ್ದನ್ನ ಅರ್ಧ ವಡೆ, ಸ್ವಲ್ಪ ಗ್ರೇವಿ, ಅಕ್ಕಿ ಹಾಕಿದ್ರೆ ಗ್ರೇವಿ ಆಗ್ತದೆ. ಅದೇ ಹೇಳಿದ್ದು, ಸಪ್ರೇಟ್ ಸ್ವಲ್ಪ ಹಾಕಿಟ್ರೆ ಮಾಡಿಬಿಟ್ರೆ ಆಯ್ತು. ಬ್ರೌನ್ ಕಲರ್ ಬಂದಿದೆ. ಎಲ್ಲ ಲೇಜಿ ಇಲ್ಲ ಮೇಡಮ್, ಅಲ್ಲ ಟೈಮ್ ಈಗ ಇರುದಿಲ್ಲಲ್ಲ, ಕೆಲ್ಸಕ್ಕೆ ಹೋಗುವ ಕಾರಣ ಏನಾದ್ರೂ ಒಂದು ಸುಲಭದ್ದು ಮಾಡೋದು. ಬ್ರೌನ್ ಕಲರ್ ಆಗಿದೆ ಮೇಡಮ್, ಆಗಿದೆ. ತೆಗೆಯುವ, ಗ್ಯಾಸ್ ಆಫ್ ಮಾಡ್ತೇನೆ.
ಪರಿಮಳ ಸಹ ಬರ್ತಾ ಇದೆ. ಆಗ್ಲೇ ರುಬ್ಬಿ ತೆಗಿವಾಗ್ಲೇ ನಾನು ಆಗ್ಲೇ ಹೇಳಿದೆ ಹಾ. ಒಳ್ಳೆ ಅರೋಮ ಬರ್ತಾ ಇದೆ ಅಂತ. ಬಿಸಿ ಬಿಸಿಯಾದ ವಡೆಯನ್ನು ತಿಂದು ರುಚಿ ಹೇಳಿ. ಖಂಡಿತ ಇಬ್ರು ಸೇರ್ಕೊಂಡು ಒಟ್ಟಿಗೆ ಟೇಸ್ಟ್ ನೋಡೋಣ. ಬಿಸಿ ಬಿಸಿ ವಡೆ ಮಧ್ಯಾಹ್ನದ ಊಟಕ್ಕೆ ಮಾಡಿಕೊಟ್ಟಿದ್ದೀರಿ. ಸೊ ಇದಂತೂ ಚಿಕ್ಕದಾಗಿದೆ, ಪುಟ್ಟದಾಗಿ, ಹಾಗೆ ಒಂದೊಂದೇ ತಿಂತಾ ಇರ್ಬೋದು. ಸೊ ನೀವು ಬಡಿಸುವಾಗ ಒಂದು 3-4 ಹಾಕ್ಲೇಬೇಕಾಗುತ್ತೆ. ಎಸ್, ಸೂಪರ್. ಸೊ ಮಿಶ್ರ ಕಾಳುಗಳ ವಡೆ. ಸೊ ಒಳ್ಳೆ ಅರೋಮ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನನಗಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಬೇಕು ಅಂತ ಹೇಳಿದರೆ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮಿಶ್ರ ಕಾಳಿನ ವಡೆ ತಯಾರಿಸೋ ವಿಧಾನ: ಮೊದಲಿಗೆ ಹೆಸರು ಕಾಳು, ಅಲಸಂಡೆ ಕಾಳು, ಕಡಲೆಕಾಳು, ಉದ್ದಿನಬೇಳೆ, ಅಕ್ಕಿ ಎಲ್ಲವನ್ನೂ ಸಮ ಪ್ರಮಾಣದಲ್ಲಿ ಹಾಕಿ 2-3 ಗಂಟೆಗಳ ಕಾಲ ನೆನೆಸಿಡಿ. ನೀರನ್ನು ಪೂರ್ತಿ ಬಸಿದು 4 ಹಸಿಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಚಿಕ್ಕದಾಗಿ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಮಿಶ್ರ ಕಾಳಿನ ವಡೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್. ಸೊ ಈಗ ಫಸ್ಟ್ ವಡೆ. ಫಸ್ಟ್ ಸ್ವೀಟ್ ತಿನ್ನುವ. ಸ್ವೀಟ್ ತಿಂದಾದ್ಮೇಲೆ ವಡೆ ತಿನ್ನುವ. ಮಾದ್ಲಿ ತಗೊಳ್ಳಿ. ಕಡಲೆಬೇಳೆ ಮಾದ್ಲಿ. ಸೊ ಇದಿನ್ನೂ ಸ್ವಲ್ಪ ಹಾಗೆ ಇಡ್ತಾ ಡ್ರೈ ಆಗುತ್ತಲ್ಲ. ನೀವು ಅವಾಗ ಹೇಳುವ ಇದು ಬರೀ ಈ ಥರನೇ ಮಾಡೋದು ಅಂತ. ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಟೇಸ್ಟ್ ಆಗಿದೆಯಾ? ತುಂಬ ಚೆನ್ನಾಗಿದೆ. ಇದನ್ನು ಹಾಗೆ ನಾನಾದರೆ ಈ ಥರ ಎಲ್ಲ ಹೂರ್ಣ ಸಿಕ್ಕಿದ್ರೆ ಸಾಕು. ಅದನ್ನು ನಾವು ಕರ್ಜಿಕಾಯಿಗ ಅಥವಾ ಮೋದಕವೋ ಅದಕ್ಕೆಲ್ಲ ಹಾಕಿ ಟ್ರೈ ಮಾಡ್ತೀನಿ. ಇದು ಮೋದಕಕ್ಕೆ ಹಾಕೋದಕ್ಕೆ ಚೆನ್ನಾಗಿರ್ತದೆ, ಕರ್ಜಿಕಾಯಿಗೆ ಹಾಕೋದಕ್ಕೆ. ನೀವು ಟ್ರೈ ಮಾಡಿ ಆಮೇಲೆ ನೀವೇ ಹೇಳ್ತೀರಿ ಓ ಕರೆಕ್ಟ್ ಹೇಳಿದ್ರು ಅಂತೇಳಿ. ಚೆನ್ನಾಗಿ ಬರುತ್ತೆ. ಸೊ ನೀವು ಆ ಪುಡಿ ಮಾಡೋದಕ್ಕಿಂತ ಈ ರೀತಿ ಅಂದರೆ ಇದು ಪುಟಾಣಿದು ಪುಡಿ ಹಾಕಿ ಕರ್ಜಿಕಾಯಿ ಮಾಡ್ತಾರೆ, ಅದಕ್ಕಿಂತ ಇದು ಇನ್ನೂ ಚೆನ್ನಾಗಾಗ್ಬೋದು. ಟ್ರೈ ಮಾಡಿ ಆಮೇಲೆ ಹೇಳಿ. ನಿಮ್ಮ ಸ್ಟುಡಿಯೋದಲ್ಲಿ ಮಾಡುವ. ವೆರಿ ನೈಸ್. ಮಾಡಿ ಸೊ ತುಂಬಾ ಚೆನ್ನಾಗಿದೆ. ಸೊ ವಡೆ ಒಳ್ಳೆ ಘಮ ಬರ್ತಾ ಇತ್ತು. ತಗೊಳ್ಳಿ ಮೇಡಮ್. ಇದಕ್ಕೆ ಚಟ್ನಿ ಏನು ಅಗತ್ಯ ಇಲ್ವಾ? ಇಲ್ಲ ಅಂದ್ರೆ ಊಟಕ್ಕೆ ತಿನ್ನೋದೆಲ್ಲ ಹಾಗೆ ತಿನ್ಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಟೀ ಒಟ್ಟಿಗೆ. ವಡೆ ಅಲ್ಲ ಇದು, ಸಂಜೆ ಟೀಗೆ ಮತ್ತೆ ಊಟಕ್ಕೆ ಚೆನ್ನಾಗಿರುತ್ತೆ. ಸೂಪರ್, ಚೆನ್ನಾಗಿದೆ ಅಲ್ಲ? ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಆಕ್ಚುಲಿ ನೀವು ಊಟಕ್ಕೆ ಈ ಥರ ಹಾಕಿದ್ರೆ ಇನ್ನು ಸ್ವಲ್ಪ ಹಾಕಿ ಅಂತ ಅನ್ಕೊಳ್ತಾರೆ. ಹಾಗೆ ಟೀ ಟೈಮ್ಗೂ ಅಷ್ಟೇ, ಚಟ್ನಿ ಜೊತೆಗೆಲ್ಲ ತಿನ್ನೋದಕ್ಕೆ ಲೈಟ್ ಬೈಟ್ಸ್, ಇದೆಲ್ಲ ಚಿಕ್ಕ ಬೈಟ್ಸ್ ತುಂಬ ಚೆನ್ನಾಗಿರುತ್ತೆ. ಟೀ ಟೈಮ್ಗಂತೂ ವೆರಿ ಟೇಸ್ಟಿ. ಸೊ ಹಾಗೆ ಮಾಡ್ತಾ ಈ ಕಡಲೆಬೇಳೆದೆಲ್ಲ ಆದರೆ ಹೆಚ್ಚಾಗಿ ಊಟಕ್ಕೂ ಅದೊಂಥರ ಕುಟುಂಬ ಚೆನ್ನಾಗಿರ್ತದೆ. ಇದು ಸಂಜೆಗೆ ತುಂಬಾ ಚೆನ್ನಾಗಿದೆ. ಟೀ ಜೊತೆಗೆ ಹಾಗೆ ಸಾಸ್ಗೂ ಹಾಕೊಳ್ಳಿ ಅಥವಾ ಈ ಕಾಯಿ ಚಟ್ನಿ ಜೊತೆಗೆ ಸೂಪರ್, ತುಂಬಾ ಚೆನ್ನಾಗಿದೆ. ಎಸ್ ಮೇಡಮ್, ತುಂಬಾ ಚೆನ್ನಾಗಿತ್ತು. ಸೊ ಉತ್ತರ ಕರ್ನಾಟಕ ಸ್ಪೆಷಲ್, ಇದು ಉತ್ತರ ಕರ್ನಾಟಕದ. ಹೌದೌದು. ಶೇಂಗಾ ಬೀಜ ಹಾಕಿದಿರಿ ಅಂದ್ರೆ ಸ್ವಲ್ಪ ನಂಗೆ ಅದು ಉತ್ತರ ಕರ್ನಾಟಕದ. ಶೇಂಗಾ ಬೀಜ ಹಾಕ್ಲಿಲ್ಲ ಅದಕ್ಕೆ, ಕಡಲೆಬೇಳೆ ಮತ್ತೆ ಅದು ಇತ್ತಲ್ಲ ಅಲಸಂದೆ ಕಾಳು. ನಿಮ್ ಕಾಳು ಬಗ್ಗೆ ನಾನು ತಿಳ್ಕೊಳ್ಬೇಕು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಬಟ್ ವೆರಿ ಟೇಸ್ಟಿ. ಇಡಿಸ್ತು, ತುಂಬಾ ಇಷ್ಟ ಆಯ್ತು. ಸೊ ಇವತ್ತು ಊಟಕ್ಕಂತೂ ಬಂಪರ್ ಲಾಟ್ರಿ. ಒಂದು ಸ್ವೀಟು, ಒಂದು ಲೈಟಾಗಿ ಹಾಗೆ ಈ ಸೆಕೆಗಾಲಕ್ಕೆ ಅನ್ನ ಸಾರು, ಅದ್ರ ಜೊತೆಗೆ ಈ ಥರ ಏನಾದರೂ ಫ್ರೈ ಜೊತೆಗಿದ್ರೆ ಸಾಕು, ಚೆನ್ನಾಗಿರುತ್ತೆ. ಅದನ್ನ ಒಳ್ಳೆ ರೀತಿಯಲ್ಲಿ ಮಾಡ್ಕೊಡ್ತೀರಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಇನ್ನು ಹೋಗಿ ಬೇರೆ ರೆಸಿಪೀಸ್ ಕರೆದು ಟ್ರೈ ಮಾಡ್ತಾ ಇದ್ದಾರೆ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ವಡೆ ಎಲ್ಲ ಊಟಕ್ಕೂ ಸೈ, ಸಂಜೆ ಟೀ ಟೈಮ್ಗೂ ಸೈ, ತುಂಬ ಚೆನ್ನಾಗಾಗಿದೆ. ಸೊ ಆಗಲೇ ಒಂದು ಟಿಪ್ ಹೇಳಿದೆ ಅಲ್ವಾ,
ಇದನ್ನು ಕೂಡ ಬೇರೆ ಬೇರೆ ರೆಸಿಪಿಗೆ ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಬರ್ಬೋದು, ನನಗಾಗೆ ಅನ್ನಿಸ್ತಾ ಇದೆ. ಸೊ ಒಂದೇ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹೇಳ್ತಾರಲ್ಲ, ಆ ರೀತಿ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.